ಮಂಗಳೂರಿನ ಕೊಡಿಯಾಲ್ಬೈಲ್ನ ಕಾಂತ್ ವಿಶ್ವನಾಥ್ ಸಂಗೀತ ಅಕಾಡೆಮಿಯ 15ನೇ ವಾರ್ಷಿಕ ಸಂಗೀತೋತ್ಸವ ಕಾರ್ಯಕ್ರಮವು ನಗರದ ಉರ್ವ ಸ್ಟೋರ್ನ ತುಳು ಭವನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಅತಿಥಿ ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಇದೇ ವೇಳೆ ಮಾತನಾಡಿದ ಶಾಸಕ ವೇದವ್ಯಾಸ್ ಕಾಮತ್ ಅವರು, ಅಕಾಡೆಮಿ ನಡೆಸಲು ಶ್ರಮದ ಅಗತ್ಯವಿದೆ. ನಿರಂತರವಾದ ಪರಿಶ್ರಮದ ಮೂಲಕ ಕಳೆದ 15 ವರ್ಷಗಳಿಂದ ಕಾಂತ್ ವಿಶ್ವನಾಥ್ ಸಂಗೀತ ಅಕಾಡೆಮಿ ಯಶಸ್ವಿಯಾಗಿ ಮುನ್ನಡೆದುಕೊಂಡು ಬಂದಿದೆ. ಮುಂದಿನ ದಿನಗಳಲ್ಲಿಯೂ ಈ ಅಕಾಡೆಮಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಆಶಿಸಿದರು. ಪ್ರಪ್ರಥಮವಾಗಿ ಕಾಂತ್ ವಿಶ್ವನಾಥ್ ಸಂಗೀತ ಅಕಾಡೆಮಿ 15 ವರ್ಷ ಈ ಒಂದು ವಾರ್ಷಿಕ ಸಂಗೀತೋತ್ಸವದ ಈ ಒಂದು ಶುಭ ಸಂದರ್ಭದಲ್ಲಿ ಒಂದು ಬಹಳ ಅಭೂತಪೂರ್ವವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಇವತ್ತು ಅನುಷ್ಠಾನ ಆಗ್ತಾ ಇದೆ. ಈ ಕಾರ್ಯಕ್ರಮ ಇಷ್ಟೊಂದು ಒಳ್ಳೆ ರೀತಿಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನ ಮಾಡುವಂಥ ದೃಷ್ಟಿಯಲ್ಲಿ ಸಹಕರಿಸಿದಂಥ ಎಲ್ಲ ಗೌರವಾನ್ವಿತ ಹಿರಿಯ ಕಿರಿಯ ಬಂಧುಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು, ಅಭಿನಂದನೆಗಳು, ಶುಭಾಶಯಗಳನ್ನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತೊಂದು ಅಕಾಡೆಮಿ ನಡೆಸಬೇಕು ಅಂತ ಹೇಳಿದ್ರೆ ಭಾಳ ಕಷ್ಟ ಇದೆ, ಸತತ ಪರಿಶ್ರಮ ಇದೆ, ನಿರಂತರವಾದಂಥ ಪರಿಶ್ರಮ, ನಿರಂತರವಾದಂಥ ಚಿಂತನೆ ಒಂದಿಗೆ ಇವತ್ತು ಅಕಾಡೆಮಿ ಭಾಳ ಯಶಸ್ವಿಯಾಗಿ ಕಳೆದ 15 ವರ್ಷದಿಂದ ನಡೆಸಬೇಕು ಅಂತ ಹೇಳಿದ್ರೆ ಹಗಲು ಇರಳು ಇದಕ್ಕೆ ಭಾಳ ದೊಡ್ಡ ರೀತಿಯಲ್ಲಿ ಕೊಡುಗೆಯನ್ನು ಕೊಡಬೇಕು. ಇವತ್ತು ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕು ಅಂತ ಹೇಳಿದ್ರೆ, ಇವತ್ತು ಒಂದು ಉತ್ತಮ್ ಕುಮಾರ್ ಅವರು ಭಾಳ ಒಳ್ಳೆಯ ಒಂದು ಆಕಾಶವಾಣಿ ಕಲಾವಿದರಾಗಿ ಮಂಗಳೂರು ಭಾಗದಲ್ಲಿ ಹುಟ್ಟಿ ಬಂದು ಭಾಳ ಅಭೂತಪೂರ್ವವಾದಂಥ ಸಾಧನೆ ಮಾಡಿ 10 ಯುವಕರಿಗೆ ಪ್ರೇರಣಾದಾಯಕವಾದಂಥ ವಿಚಾರಗಳನ್ನು ಹೇಳ್ತಾ ಬಹಳ ದೊಡ್ಡ ರೀತಿಯಲ್ಲಿ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಅಧ್ಯಯನ ಮತ್ತು ಅಭಿವೃದ್ಧಿ ಟ್ರಸ್ಟ್ನ ಮೋಹನ್ ಅಂಗಯ್ಯ ಸ್ವಾಮಿಯವರು ಮಾತನಾಡಿ, ಇವತ್ತಿನ ಜಂಜಾಟದ ಬದುಕಿನಲ್ಲಿ ಸಂಗೀತ, ನೃತ್ಯ ಕಲೆಗಳು, ವಿವಿಧ ಕಲಾ ಪ್ರಕಾರಗಳು ಬಹಳಷ್ಟು ಅವಶ್ಯಕತೆ ಇದೆ ಎಂದ ಅವರು, ಕಾಂತ್ ವಿಶ್ವನಾಥ್ ಸಂಗೀತ ಅಕಾಡೆಮಿ ಯಶಸ್ಸಿನತ್ತ ಸಾಗಲಿ ಎಂದರು. ಉತ್ತಮ್ ಕುಮಾರ್ ಇದರಲ್ಲಿ ತೊಡಗಿಸಿಕೊಂಡಿರುವುದು ನನಗಂತೂ ತುಂಬ ಸಂತೋಷ. ನಮ್ಮಲ್ಲೂ ಈ ಸಂಗೀತ ಅಕಾಡೆಮಿಯ ಬಗ್ಗೆ 1-2 ವರ್ಷ ಕ್ಲಾಸನ್ನು ಕೊಟ್ಟಿದ್ದಾರೆ. ಈ ಒಂದು ಸಂಗೀತ ಮನುಷ್ಯನ ಬದುಕಿಗೆ ತುಂಬ ಅತ್ಯಂತ ಅಗತ್ಯ. ಇಂದಿನ ಜಂಜಾಟ ಬದುಕಿನಲ್ಲಿ ಸಂಗೀತ, ನೃತ್ಯ ಕಲೆಗಳು, ವಿವಿಧ ಕಲಾ ಪ್ರಕಾರಗಳು ಭಾಳಷ್ಟು ಅವಶ್ಯಕತೆ ಇದೆ. ಅಂದರೆ ಓದುವಿನ ಜನಸಂಖ್ಯೆ ಕಡಿಮೆ ಆಗುತ್ತಾ ಬಂದಂತೆ ನಮ್ಮ ಈ ಜಂಜಾಟ ಬದುಕಿಗೆ ಮುದ ಕೊಡುವಂಥದ್ದು ಸಂಗೀತ. ಈ ನಿಟ್ಟಿನಲ್ಲಿ ಅದರಲ್ಲೂ ಶಾಸ್ತ್ರೀಯ ಸಂಗೀತ ಈ ತಳ ಸಮುದಾಯದ ಜನರಿಗೆ ಅದನ್ನು ನೆನೆಸಿಕೊಳ್ಳಕ್ಕೂ ಸಾಧ್ಯ ಇಲ್ಲ. ನನ್ನ ತಿಳುವಳಿಕೆ ಮಟ್ಟಿಗೆ ಕೇವಲ ಬೆರಳಿಕೆಯಷ್ಟು ಜನರು ಈ ಶಾಸ್ತ್ರೀಯ ಸಂಗೀತ ಕಲಿತವರು. ಅದರಲ್ಲೂ ಒಂದು ಮೇರು ಪರ್ವತಕ್ಕೇರಿದಂಥ ಕಾಂತರಾಜ್. ಸಭಾ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಇದೇ ವೇಳೆ ಅಕಾಡೆಮಿಗಳ ವಿದ್ಯಾರ್ಥಿಗಳಿಂದ ಸಂಗೀತ ಕಾರ್ಯಕ್ರಮ, ದಯಾಕರ್ ಭಟ್ ಅವರಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಆಕಾಶವಾಣಿಯ ಎ ಶ್ರೇಣಿ ಕಲಾವಿದರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಜೆ ಉತ್ತಮ್ ಕುಮಾರ್ ಕೊಡಿಯಾಲ್ಬೈಲ್ ಅವರಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ನಡೆಯಿತು. ನಾಮ ತುಪ್ಪವ ಬೆರಸಿ ಬಾಯಿ ಚಪ್ಪರಿಸಿರೋ, ವಿಠಲ ನಾಮ ತುಪ್ಪವ ಬೆರಸಿ ಬಾಯಿ ಚಪ್ಪರಿಸಿರೋ, ರಾಮ ನಾಮ ಪಾಯಸಕ್ಕೆ ಕೃಷ್ಣನ ಸತ್ಸಂಗೆ. ಹಾರ್ಮೋನಿಯಂನಲ್ಲಿ ವಿಶ್ವಜಿತ್ ಗಿಣಿ ಉಪುಂದ, ಕಿರಣ್ ಕುಮಾರ್ ಕೊಡಿಯಾಲ್ಬೈಲ್, ತಬ್ಲಾದಲ್ಲಿ ಚೈತನ್ಯ ಪಾಂಡುರಂಗ ಪವಾರ್ ಪುಣೆ, ಶ್ರೀವತ್ಸ ಶರ್ಮಾ ಪಡುಬಿದ್ರಿ, ಸಂತೋಷ್ ಸಾಲಿಯಾನ್ ಮುಲ್ಕಿ, ಯಶವಂತ್ ಡಿ ಕುದ್ರೋಳಿ, ಅಶ್ವಿನ್ ಕುಮಾರ್ ಬಿಕೆ, ತಾನ್ಪುರ ಹಾಗೂ ಸಹಗಾಯನದಲ್ಲಿ ಮಿಥುನ್ ಕುಮಾರ್ ಬಿಕೆ ಉರ್ವ ಸಹಕರಿಸಿದ್ರು. ಈ ಸಂದರ್ಭದಲ್ಲಿ ಅಖಿಲ ಭಾರತ ಮುಂಡಾಲ ಯುವ ವೇದಿಕೆಯ ಅಧ್ಯಕ್ಷರಾದ ಪ್ರದೀಪ್ ಕಾಪಿಕಾಡ್, ವೇದ ವಿಶ್ವನಾಥ್, ಎ ವಿಜಯಲಕ್ಷ್ಮಿ, ಚಂದ್ರಕಾಂತ್, ಬಿ ವೆಂಕಟೇಶ್, ಕಾಂತ್ ವಿಶ್ವನಾಥ್ ಸಂಗೀತ ಅಕಾಡೆಮಿಯ ಅಧ್ಯಕ್ಷರಾದ ರಾಷ್ಟ್ರಪತಿ ಪದಕ ಪುರಸ್ಕೃತರಾದ ಶೇಖರ್ ಬೆಂಗ್ರೆ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.